Hello guys, this is Azhar Masood and welcome to my channel Azhar Infotech. ಫ್ರೆಂಡ್ಸ್, ಇದು ನನ್ನ ಫಸ್ಟ್ ವಿಡಿಯೋ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು. ಸೊ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಾನು ಮಾಡ್ತಾ ಇರ್ತೀನಿ. Guys, this video is only for educational purpose. Let's start. ನಾವು ಡಿಜಿಟಲೈಸ್ ಆಗ್ತಾ ಇಂಟರ್ನೆಟ್ನ ಯೂಸ್ ಮಾಡೋದು ಜಾಸ್ತಿ ಮಾಡಿದ್ದೀವಿ. ಇಂಡಿಯಾದಲ್ಲೇ ಫ್ರಮ್ 2017 to 2020 ಅರೌಂಡ್ 200 ಮಿಲಿಯನ್ ಇಂಟರ್ನೆಟ್ ಯೂಸರ್ಸ್ ಹ್ಯಾವ್ ಬಿನ್ ಇನ್ಕ್ರೀಸ್ಡ್. ಬೇಸಿಕಲಿ ಇಂಟರ್ನೆಟ್ ನಮ್ಗೆ ಏನು ಕೊಡುತ್ತೆ? ಸೊ ಇಂಟರ್ನೆಟ್ ನಮಗೆ ಪ್ರಿಸೈಸ್ ಇನ್ಫಾರ್ಮೇಷನ್ ಕೊಡುತ್ತೆ, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಕಮ್ಯುನಿಕೇಷನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಅದಕ್ಕೆ ಪೀಪಲ್ ಇದನ್ನು ಯೂಸ್ ಮಾಡೋಕ್ಕೆ ಜಾಸ್ತಿ ಮಾಡಿದ್ರು. ಇಂಟರ್ನೆಟ್ ಬೇಸಿಕಲಿ 2 ಪಾರ್ಟ್ಸಾಗಿ ಡಿವೈಡ್ ಆಗಿದೆ. ಒಂದು ವಿಸಿಬಲ್ ಪಾರ್ಟು, ಇನ್ನೊಂದು ಇನ್ವಿಸಿಬಲ್ ಪಾರ್ಟು. ವಿಸಿಬಲ್ ಪಾರ್ಟಲ್ಲಿ ಸರ್ಫೇಸ್ ವೆಬ್ಬು, ಇನ್ವಿಸಿಬಲ್ ಪಾರ್ಟಲ್ಲಿ ಡೀಪ್ ವೆಬ್ಬು ಮತ್ತು ಡಾರ್ಕ್ ವೆಬ್ಬು. ಡೀಪ್ ವೆಬ್ಬು ಮತ್ತು ಡಾರ್ಕ್ ವೆಬ್ಬು ಟೋಟಲಾಗಿ 96% ಆದರೆ ಸರ್ಫೇಸ್ ವೆಬ್ಬು 4%. ಫಸ್ಟ್ ಬರೋದು ಸರ್ಫೇಸ್ ವೆಬ್. ಬೇಸಿಕಲಿ ಇದು ಟೋಟಲ್ ಇಂಟರ್ನೆಟಲ್ಲಿ ಜಸ್ಟ್ 4% ಇರೋದಷ್ಟೇ. ಇದನ್ನು ಎಲ್ಲರೂ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಇದನ್ನು ಸರ್ಫೇಸ್ ವೆಬ್ ಅಂತ ಏನಕ್ಕೆ ಕರೀತಾರಪ್ಪ ಅಂದರೆ ಇದನ್ನು ಗೌರ್ಮೆಂಟು ಲೀಗಲೈಸ್ ಮಾಡಿದ್ದೆ. ಸೊ ಆದ್ದರಿಂದ ಎಲ್ಲರೂ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಇನ್ಫಾರ್ಮೇಷನ್ನ. ನಾವು ಗೂಗಲ್ ಮತ್ತು ಯಾಹೂ ಯೂಸ್ ಮಾಡಿ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ಹೇಗೆ ಆಕ್ಸೆಸ್ ಮಾಡ್ತೀವೋ ಸೊ ಅದೆಲ್ಲ ಸರ್ಫೇಸ್ ವೆಬ್ಬಲ್ಲೇ ಬರೋದು. ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಟ್ವಿಟರ್ ಆಗಲಿ ಇದನ್ನೆಲ್ಲ ಯೂಸ್ ಮಾಡೋಕ್ಕೆ ಆಕ್ಸೆಸ್ ಮಾಡೋ ನೆಟ್ಟು ಸರ್ಫೇಸ್ ವೆಬ್ಬೆ. ಈ 4% ಸರ್ಫೇಸ್ ವೆಬ್ಬಲ್ಲಿ ನಾವು ಇನ್ನವರೆಗೂ ಟೋಟಲ್ ಆಗಿ 0.003% ಆಫ್ ಇಂಟರ್ನೆಟ್ ಅಷ್ಟೇನಾ ಬ್ರೌಸ್ ಮಾಡಿರೋದು. ಈ 4% ಸರ್ಫೇಸ್ ವೆಬ್ಬಲ್ಲಿ ಅರೌಂಡ್ 5.53 ಬಿಲಿಯನ್ ವೆಬ್ ಪೇಜಸ್ ಸ್ಟೋರ್ ಆಗಿರೋದು. ಸೆಕೆಂಡ್ ಇಸ್ ಡೀಪ್ ವೆಬ್. ಇದೊಂಥರ ಮಿಡಲ್ ಪಾರ್ಟಿ. ಇದನ್ನು ಕೆಲವೊಬ್ರು ಆಕ್ಸೆಸ್ ಮಾಡ್ಬೋದು, ಕೆಲವೊಬ್ರು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಸೊ ಆಕ್ಸೆಸ್ ಮಾಡೋರು ಹೇಗೆ ಆಕ್ಸೆಸ್ ಮಾಡ್ತಾರೆ ಅಂದರೆ ಅವ್ರ ಹತ್ರ ಲಾಗಿನ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇರುತ್ತೆ. ಸೊ ಅದ್ರ ಮುಖಾಂತರ ಅವರು ಆಕ್ಸೆಸ್ ಮಾಡ್ತಾರೆ. ಡೀಪ್ ವೆಬ್ನ ನಾವು ಡೇಟಾ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡೋದು. ಅಂದರೆ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಹೇಗೆ ಡ್ರೈವಲ್ಲಿ ಸೇವ್ ಮಾಡ್ತೀವೋ ಅದೇ ರೀತಿಲಿ ಕಾಲೇಜ್ದು ಅಕಾಡೆಮಿಕ್ ಇನ್ಫಾರ್ಮೇಷನ್ ಆಗಲಿ, ಹಾಸ್ಪಿಟಲ್ಸ್ದು ಮೆಡಿಕಲ್ ರಿಪೋರ್ಟ್ಸ್ ಆಗಲಿ, ಸೈಂಟಿಸ್ಟ್ದು ಡಾಕ್ಯುಮೆಂಟ್ಸ್ ಆಗಲಿ, ಸೊ ಇದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಸ್ಪೇಸ್ ಕೊಡೋದು ಡೀಪ್ ವೆಬ್ಬು. ಈವನ್ ಗೌರ್ಮೆಂಟ್ ಕೂಡ ಡೀಪ್ ವೆಬ್ನ ಆಕ್ಸೆಸ್ ಮಾಡುತ್ತೆ. ಆಧಾರ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡೋಕ್ಕಾಗಲಿ, ಬ್ಯಾಂಕಿಂಗ್ ಡೀಟೇಲ್ಸ್ನ ಸ್ಟೋರ್ ಮಾಡೋಕ್ಕಾಗಲಿ ಡೀಪ್ ವೆಬ್ನ ಯೂಸ್ ಮಾಡೋದು. ಡೀಪ್ ವೆಬ್ಬಲ್ಲಿ ಡೇಟಾ ಸ್ಟೋರ್ ಮಾಡೋದಲ್ಲದೆ ಇದರಲ್ಲಿ ಇನ್ನೂ ಕೆಲವೊಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಸೊ ಅದನ್ನು ನಾನು ಡಾರ್ಕ್ ವೆಬ್ಬಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಥರ್ಡ್ ಬಂದುಬಿಟ್ಟು ಡಾರ್ಕ್ ವೆಬ್, ವಿಚ್ ಇಸ್ ದ ಮೋಸ್ಟ್ ಡೇಂಜರಸ್ ಸೈಟ್. ಸೊ ಇದ್ರ ಬಗ್ಗೆ ತುಂಬ ಡೆಪ್ತಲ್ಲಿ ಹೇಳೋಕ್ಕೆ ಸಖತ್ ಟೈಮ್ ಬೇಕು, ಬಟ್ ಆದಷ್ಟು ನಾನು ಕಮ್ಮಿ ಟೈಮಲ್ಲೇ ತುಂಬ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಡಾರ್ಕ್ ವೆಬ್ನ ಏನಕ್ಕೆ ಡಾರ್ಕ್ಗೆ ಕಂಪೇರ್ ಮಾಡಿದ್ರಂದರೆ ಇದನ್ನು ಎಲ್ಲರೂ ಕೈಲೂ ಆಕ್ಸೆಸ್ ಮಾಡೋಕ್ಕೆ ಆಗಲ್ಲ. ಸೆಕೆಂಡ್ ಥಿಂಗ್ ಈಸ್, ಆಕ್ಸೆಸ್ ಮಾಡೋಕ್ಕೆ ಯಾವುದೇ ರೀತಿಯಾದಂತಹ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೂಡ ಬೇಕಾಗಿಲ್ಲ. ಬಟ್ ಆದ್ರೂ ಎಲ್ರಿಗೂ ಇದನ್ನು ಹೇಗೆ ಆಕ್ಸೆಸ್ ಮಾಡಬೇಕಂತ ಗೊತ್ತಿಲ್ಲ. ಡಾರ್ಕ್ ವೆಬ್ನ ಆಕ್ಸೆಸ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತಿರೋಂಥ OS, ವಿಂಡೋಸ್ ಆಗಲಿ, ಮ್ಯಾಕ್ ಆಗಲಿ, ಲಿನಕ್ಸ್ ಆಗಲಿ, ಸೊ ಇದನ್ನು ಯೂಸ್ ಮಾಡಿಕೊಂಡು ಡಾರ್ಕ್ ವೆಬ್ನ ಆಕ್ಸೆಸ್ ಮಾಡಬಹುದು. ಇವಾಗ ಇದನ್ನು ಆಕ್ಸೆಸ್ ಮಾಡೋಕ್ಕೆ ಯಾವುದೇ ಒಂದು ಆಪ್ರೇಟಿಂಗ್ ಸಿಸ್ಟಮಲ್ಲಾಗಲಿ ಸಪ್ರೇಟ್ ಬ್ರೌಸರ್ನ ಇನ್ಸ್ಟಾಲ್ ಮಾಡಿರಬೇಕು. ಸೊ ಈ ಬ್ರೌಸರ್ನ ಟಾರ್ ಬ್ರೌಸರ್ ಅಂತ ಕರಿತೀವಿ. ನಾವೇನಾದರೂ ಬ್ರೌಸ್ ಮಾಡೋಕ್ಕೆ ಕ್ರೋಮ್ ಬ್ರೌಸರ್ ಹೇಗೆ ಯೂಸ್ ಮಾಡ್ತೀವೋ ಡಾರ್ಕ್ ವೆಬ್ಬಲ್ಲಿ ಬ್ರೌಸ್ ಮಾಡೋಕ್ಕೆ ಅದೇ ಥರ ಟಾರ್ ಬ್ರೌಸರ್ನ ಯೂಸ್ ಮಾಡಬೇಕು. ಟಾರ್ ಬ್ರೌಸರಲ್ಲಿ ನಾವು ಬ್ರೌಸ್ ಮಾಡೋ ಪ್ರತಿಯೊಂದು ವೆಬ್ಸೈಟ್ ಲಿಂಕು ಲಾಸ್ಟಲ್ಲಿ .onion ಅಂತ ಬರುತ್ತೆ. ನಾವು ಜನರಲಾಗಿ ಯೂಸ್ ಮಾಡೋ .com ಆಗಲಿ, .in ಆಗಲಿ, .pk ಆಗಲಿ, .org ಆಗಲಿ, ಸೊ ಇದೆಲ್ಲ ಟಾರ್ ಬ್ರೌಸರಲ್ಲಿ ಓಪನ್ ಆಗಲ್ಲ. ಅಂದರೆ ಈ .onion ವೆಬ್ಸೈಟ್ಸ್ ಇದ್ದರೆ ಮಾತ್ರ ಟಾರ್ ಬ್ರೌಸರು ಇದಕ್ಕೆ ಕಂಪ್ಯಾಟಿಬಲ್ ಆಗೋದು. ನಾರ್ಮಲ್ ಆಗಿ ನಮಗೆ ಕ್ರೋಮ್ ಹೇಗೆ ಸರ್ಚ್ ಮಾಡಿಕೊಡುತ್ತೋ ಅದೇ ಥರ ಟಾರಲ್ಲಿ ಡಕ್ ಗೋ ಬಂದು ಸರ್ಚ್ ಇಂಜಿನ್. ಸೊ ಇದ್ರ ಮೂಲಕ ನಾವು ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡ್ಬೋದು. ಇಟ್ ಈಸ್ ದ ಬೆಸ್ಟ್ ಆ್ಯಂಡ್ ಸೇಫೆಸ್ಟ್ ವೇ ಫಾರ್ ಟಾರ್ ಬ್ರೌಸಿಂಗ್. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ಡಾರ್ಕ್ ವೆಬ್ನ ಆಕ್ಸೆಸ್ ಮಾಡಾದ್ಮೇಲೆ ವಿಂಡೋಸು ಚೂರು ಸ್ಲೋ ಆಗಿ ರನ್ ಆಗ್ಬೋದು. ಸೊ ಅದಕ್ಕೆ ಮ್ಯಾಕ್ ಮತ್ತು ಲಿನಕ್ಸು ಡಾರ್ಕ್ ವೆಬ್ ಆಕ್ಸೆಸ್ ಮಾಡೋಕ್ಕೆ ಬೆಸ್ಟ್. ಡಾರ್ಕ್ ವೆಬ್ಬಲ್ಲಿ ಸರ್ಚ್ ಮಾಡ್ತಿರುವಾಗ ಇಂಟರ್ನೆಟ್ ಸ್ಪೀಡ್ ಹೋಗ್ತಾ ತುಂಬ ಕಮ್ಮಿ ಆಗುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ಮಲ್ಟಿಪಲ್ IP ಅಡ್ರೆಸ್. ಅಂದರೆ ಇದರಲ್ಲಿ ಒಂದಕ್ಕಿಂತ ಜಾಸ್ತಿ IP ಅಡ್ರೆಸ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ಕೊಡೋದು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಪೊಸಿಷನ್ 1 ಹತ್ರ ಇದ್ದು ನನಗೆ ಇನ್ಫಾರ್ಮೇಷನ್ ಡೆಸ್ಟಿನೇಷನಲ್ಲಿದ್ದರೆ ಇಟ್ ಫಾಲೋಸ್ ದ ಪೊಸಿಷನ್ 2, 3, 4 ಆ್ಯಂಡ್ 5. ಈ ಡಿಫ್ರೆಂಟ್ ಲೊಕೇಶನ್ಸ್ ಮುಖಾಂತರ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ಡಾರ್ಕ್ ವೆಬ್ ನಮಗೆ ಪ್ರೊವೈಡ್ ಮಾಡೋದು. ಇದರಲ್ಲಿ ಸ್ವಲ್ಪ ಲೊಕೇಶನ್ಸ್ದು IP ಅಡ್ರೆಸ್ ಗೊತ್ತಿರುತ್ತೆ, ಇನ್ನು ಸ್ವಲ್ಪ ಲೊಕೇಶನ್ಸ್ IP ಅಡ್ರೆಸ್ ಗೊತ್ತಿರೋಲ್ಲ. ಡಾರ್ಕ್ ವೆಬ್ಬಲ್ಲಿ ಬೇಸಿಕಲಿ ಏನೇನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅಂತ ಹ್ಯಾವ್ ಎನ್ಲಿಸ್ಟೆಡ್. ಸೊ ಎಲ್ಲದಕ್ಕಿಂತ ಮೊದಲು ಆನ್ಲೈನ್ ಡ್ರಗ್ ಡೀಲಿಂಗ್ಸ್. ಸೊ ಇದರಲ್ಲಿ ಆನ್ಲೈನಲ್ಲೇ ವಿ ಕ್ಯಾನ್ ಬೈ ಡ್ರಗ್ಸ್ ಆಲ್ಸೋ. ಸೊ ಅದಾದಮೇಲೆ ವಿ ಕ್ಯಾನ್ ಈವನ್ ಬೈ ಆ್ಯಂಡ್ ಸೆಲ್ ಗನ್ಸ್ ಆಲ್ಸೋ. ಅದಾದಮೇಲೆ ವಿ ಕ್ಯಾನ್ ಈವನ್ ಹೈಯರ್ ಅ ಹಿಟ್ ಮ್ಯಾನ್ ಟು ಕಿಲ್ ಸಮ್ ಒನ್.
ಇವೆಲ್ಲ ಕೆಲಸ ಆನ್ಲೈನ್ ಪೇಮೆಂಟ್ಸ್ ಮುಖಾಂತರ ನಡೆಯೋದು ಥ್ರೂ ಬಿಟ್ಕಾಯಿನ್ಸ್. ಸೊ ಬಿಟ್ಕಾಯಿನ್ ಅಂದರೆ ಎಲೆಕ್ಟ್ರಾನಿಕ್ ಕರೆನ್ಸಿ ಅಂತ. 1 ಬಿಟ್ಕಾಯಿನ್ ಬಂದು 6,86,310 rupees. ಸೊ ಟೋಟಲ್ ಆಗಿ ಡಾರ್ಕ್ ವೆಬ್ಬಲ್ಲಿ ಏನಿರುತ್ತೆ ಅಂತ ಒಂದು ಮಾತಾಡಿ ಹೇಳಬೇಕಂದ್ರೆ, ಇಲ್ಲಿ ಹ್ಯೂಮನ್ ಫ್ಲೆಶಿಂದ ಅನಿಮಲ್ ಫ್ಲೆಶ್ವರೆಗೂ, ಕ್ರೈಮಿಂದ ಹ್ಯಾಕಿಂಗ್ವರೆಗೂ ಎಲ್ಲ ತರಹದ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಸೊ ನೀವಾದಷ್ಟು ಡಾರ್ಕ್ ವೆಬ್ಬಿಂದ ದೂರ ಇರಿ. ಸೊ ಫೈನ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಆ್ಯಂಡ್ ಯಾರಿಗಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಐ ವಿಲ್ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.